ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ತಪಸ್ಸು ಕಾಲದ 3ನೆಯ ಭಾನುವಾರದ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸುವಾರ್ತೆಯನ್ನು ಗ್ರಹಿಸುವಂತೆ, ಅರ್ಥೈಸುವಂತೆ ಪವಿತ್ರಾತ್ಮರ ಜ್ಞಾನವನ್ನು ನಮಗೆ ಕರುಣಿಸಿರಿ. ಈ ಸ್ವಾರ್ಥೆಯ ಮೂಲಕ ನಮ್ಮ ಮನಗಳು ನವೀಕೃತಗೊಳ್ಳಲಿ ಮಾತ್ರವಲ್ಲ, ನಮಗೆ ಸೌಖ್ಯದ ಅನುಭವವಾಗಲಿ ಮತ್ತು ನಿಮ್ಮನ್ನು ಪ್ರೀತಿಸಿ ಜೀವಿಸುವ ವರವು ನಮಗೆ ಲಭ್ಯವಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ಅಧ್ಯಾಯ 17 ವಾಕ್ಯ 3-7. ಎಕ್ಸೋಡಸ್ ಚಾಪ್ಟರ್ 17 ವರ್ಸಸ್ 3-7. ಜನರು ನೀರಿಲ್ಲದೆ ಬಾಯಾರಿಕೆಯ ಬೇಸರದಿಂದ ಮೋಶೆಯ ವಿರುದ್ಧ ಗೊಣಗುಟ್ಟಿದರು. ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು ಹಾಗೂ ದನಕರುಗಳನ್ನು ಈಜಿಪ್ಟಿನಿಂದ ಕರೆದು ತಂದದ್ದು ಏಕೆ? ನೀರಿಲ್ಲದೆ ಸಾಯಿಸುವುದಕ್ಕೋ ಎಂದು ದೂರಿದರು. ಆಗ ಮೋಶೆ ಸರ್ವೇಶ್ವರನಿಗೆ ಮೊರೆಯಿಟ್ಟನು, ಈ ಜನರಿಗಾಗಿ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವಂತಿದ್ದಾರೆ ಎಂದು ಪ್ರಾರ್ಥಿಸಿದನು. ಅದಕ್ಕೆ ಸರ್ವೇಶ್ವರ, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರೆದುಕೊಂಡು ನಾನು ತೋರಿಸುವ ಸ್ಥಳಕ್ಕೆ ಜನರ ಮುಂದೆ ಹೋಗು. ಅಲ್ಲೇ ಹೊರೇಬಿನಲ್ಲಿರುವ ಬಂಡೆಯೊಂದರ ಮೇಲೆ ನಾನೇ ನಿನ್ನ ಮುಂದೆ ನಿಲ್ಲುವೆನು. ಆ ಬಂಡೆಯನ್ನು ನೀನು ಹೊಡೆ, ಆಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯಲಿ ಎಂದು ಅಪ್ಪಣೆ ಕೊಟ್ಟರು. ಹಾಗೆಯೇ ಮೋಶೆ ಇಸ್ರಾಯೇಲರ ಹಿರಿಯರ ಕಣ್ಣೆದುರಿನಲ್ಲೇ ಮಾಡಿದನು. ಸರ್ವೇಶ್ವರ ಸ್ವಾಮಿ ತಮ್ಮ ಮಧ್ಯೆ ಇದ್ದಾರೋ ಇಲ್ಲವೋ ಎಂದು ಇಸ್ರಾಯೇಲರು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ಜನರು ತನ್ನೊಡನೆ ವಾಗ್ವಾದ ಮಾಡಿದ್ದರಿಂದ ಮೆರೀಬಾ ಎಂತಲೂ ಹೆಸರಿಟ್ಟನು. ಕೀರ್ತನೆ 95. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಆತನ ಸನ್ನಿಧಿ ಸೇರೋಣ ಕೃತಜ್ಞತಾ ಸ್ತುತಿಯೊಂದಿಗೆ. ಜಯ ಜಯಕಾರ ಮಾಡೋಣ ಕೀರ್ತನೆಗಳಿಂದ ಆತನಿಗೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಬನ್ನಿ ಆರಾಧಿಸೋಣ, ಬನ್ನಿ ಬಾಗಿ ವಂದಿಸೋಣ. ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈ ಮಂದೆ. ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮಿರಿಬಾದಲ್ಲಿ ಮಸ್ಸಾ, ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದರಾದರೂ ನನ್ನ ಮಹತ್ ಕಾರ್ಯಗಳನ್ನು. ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 5 ವಾಕ್ಯಗಳು 1-2, 5-8. St. Paul's letter to the Romans chapter 5 verses 1-2, 5-8. ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದಿರುತ್ತೇವೆ. ವಿಶ್ವಾಸದ ಮೂಲಕ ನಾವು ದೈವಾನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ದಾರಿ ತೋರಿಸಿದರು. ನಾವೀಗ ನೆಲೆಗೊಂಡಿರುವುದು ಆ ಅನುಗ್ರಹದಲ್ಲಿಯೇ. ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ
ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಈ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ನೀತಿವಂತನಿಗಾಗಿ ಒಬ್ಬನು ತನ್ನ ಪ್ರಾಣ ಕೊಡುವುದು ವಿರಳ. ಸತ್ಪುರುಷನಿಗಾಗಿ ಒಬ್ಬನು ತನ್ನ ಪ್ರಾಣವನ್ನು ಕೊಟ್ಟಾನು. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ಘೋಷಣೆ: ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಲೋಕೋದ್ಧಾರಕ ಇವರೇ ಎಂದು ನಮಗೀಗ ತಿಳಿಯಿತು. ನಿತ್ಯ ಜೀವವನ್ನು ತರುವಂತ ನೀರನ್ನು ನನಗೆ ಕೊಡಿ, ಏಕೆಂದರೆ ಇನ್ನು ಮುಂದೆ ನನಗೆ ದಾಹವಾಗದಿರಲಿ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿಯಾಗಲಿ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 4, ವಾಕ್ಯಗಳು 5-42. ಯೋವಾನ, ಜಾನ್ ಚಾಪ್ಟರ್ 4 ವರ್ಸಸ್ 5-42. ಯೇಸು ಸಮಾರ್ಯದ ಸಿಕಾರ್ ಎಂಬ ಊರನ್ನು ಬಂದು ತಲುಪಿದರು. ಈ ಊರಿನ ಪಕ್ಕದಲ್ಲೇ ಯಾಕೋಬನು ತನ್ನ ಮಗನಾದ ಜೋಸೆಫನಿಗೆ ಕೊಟ್ಟ ಭೂಮಿ ಇದೆ. ಅಲ್ಲೇ ಯಾಕೋಬನ ಬಾವಿಯೂ ಇದೆ. ಪಯಣದಿಂದ ಬಳಲಿದ್ದ ಯೇಸು ಬಾವಿಯ ಬಳಿ ಕುಳಿತುಕೊಂಡರು. ಆಗ ಸುಮಾರು ಮಧ್ಯಾಹ್ನದ ಹೊತ್ತು ಒಬ್ಬ ಸಮಾರ್ಯದ ಮಹಿಳೆ ನೀರು ಸೇದಲು ಅಲ್ಲಿಗೆ ಬಂದಳು. ಆಗ ಯೇಸು, ಕುಡಿಯಲು ಕೊಂಚ ನೀರು ಕೊಡು ಎಂದು ಕೇಳಿದರು. ಶಿಷ್ಯರು ಊಟಕ್ಕೆ ಏನಾದರೂ ಕೊಂಡು ತರುವುದಕ್ಕೆ ಊರಿನೊಳಗೆ ಹೋಗಿದ್ದರು. ಅದಕ್ಕೆ ಆಕೆ, ನೀವು ಯಹೂದ್ಯರು, ನಾನು ಸಮಾರ್ಯದವಳು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳಬಹುದೇ ಎಂದಳು. ಯಹೂದ್ಯರಿಗೂ ಸಮಾರ್ಯದವರಿಗೂ ಹೊಕ್ಕು ಬಳಕೆ ಇರಲಿಲ್ಲ. ಆಗ ಯೇಸು, ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನಿನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತನು ನಿನಗೆ ಜೀವ ಜಲವನ್ನು ಕೊಡುತ್ತಿದ್ದನು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ನೀರು ಸೇದುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಬಾವಿಯೂ ಆಳವಾಗಿದೆ. ಹೀಗಿರುವಲ್ಲಿ ನಿಮಗೆ ಜೀವ ಜಲ ಎಲ್ಲಿಂದ ಬಂದೀತು? ನಮಗೆ ಈ ಬಾವಿಯನ್ನು ಕೊಟ್ಟವನು ನಮ್ಮ ಪಿತಾಮಹ ಯಾಕೋಬನು. ಆತನು, ಆತನ ಮಕ್ಕಳು ಮತ್ತು ದನ ಕರುಗಳು ಇದೇ ಬಾವಿಯ ನೀರನ್ನು ಕುಡಿದರು. ಅಂಥ ಪಿತಾಮಹನಿಗಿಂತ ತಾವು ದೊಡ್ಡವರೋ ಎಂದಳು. ಆಗ ಯೇಸು, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ. ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಆಕೆ, ಸ್ವಾಮಿ, ಅಂಥ ನೀರನ್ನು ಕೊಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ. ನೀರು ಸೇದಲು ಇಷ್ಟು ದೂರ ಬರುವುದು ತಪ್ಪಲಿ ಎಂದಳು. ಅದಕ್ಕೆ ಯೇಸು, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದರು ಎಂದು ಹೇಳಿದರು. ಆಕೆ, ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ. ನಿನಗೆ 5 ಜನ ಗಂಡಂದಿರು ಇದ್ದರು, ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ಸರಿಯೇ ಎಂದರು ಯೇಸು ಸ್ವಾಮಿ. ಅದಕ್ಕೆ ಆ ಮಹಿಳೆ, ಸ್ವಾಮಿ, ತಾವು ಪ್ರವಾದಿ ಎಂದು ನನಗೀಗ ತಿಳಿಯಿತು. ನಮ್ಮ ಪೂರ್ವಜರು ಈ ಬೆಟ್ಟದ ಮೇಲೆ ದೇವರನ್ನು ಆರಾಧಿಸುತ್ತಿದ್ದರು. ಆದರೆ ಆರಾಧಿಸತಕ್ಕ ಕ್ಷೇತ್ರ ಇರುವುದು ಜೆರುಸಲೇಮಿನಲ್ಲೇ ಎಂದು ಯಹೂದ್ಯರಾದ ನೀವು ಹೇಳುತ್ತೀರಲ್ಲ ಎಂದಳು. ಆಗ ಯೇಸು, ತಾಯಿ, ನಾನು ಹೇಳುವುದನ್ನು ಕೇಳು. ಪಿತನ ಆರಾಧನೆಗೆ ಈ ಬೆಟ್ಟಕ್ಕೂ ಬರಬೇಕಾಗಿಲ್ಲ, ಜೆರುಸಲೇಮಿಗೂ ಹೋಗಬೇಕಾಗಿಲ್ಲ. ಅಂಥ ಕಾಲವೂ ಬರುವುದು, ನೀವು ಆರಾಧಿಸುವುದು ಯಾರೆಂದು ನಿಮಗೇ ತಿಳಿಯದು, ನಾವು ಆರಾಧಿಸುವುದು ಯಾರೆಂದು ನಮಗೆ ತಿಳಿದಿದೆ. ಏಕೆಂದರೆ ಲೋಕೋದ್ಧಾರಕ ಬರುವುದು ಯಹೂದ್ಯರಿಂದಲೇ. ಕಾಲ ಬರುವುದು, ಅದು ಈಗಲೇ ಬಂದಿದೆ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ದೇವರು ಆತ್ಮಸ್ವರೂಪಿ, ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ಹೇಳಿದರು. ಆಕೆ, ಅಭಿಷಿಕ್ತನಾದ ಲೋಕೋದ್ಧಾರಕ ಬರುವನೆಂದು ನಾನು ಬಲ್ಲೆ.
ಆತನು ಬಂದಾಗ ಎಲ್ಲವನ್ನು ತಿಳಿಸುವನು ಎಂದು ಹೇಳಿದಳು. ಆಗ ಯೇಸು, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ನುಡಿದರು. ಅಷ್ಟರಲ್ಲಿ ಹಿಂದಿರುಗಿ ಬಂದ ಶಿಷ್ಯರು ಯೇಸು ಆ ಮಹಿಳೆಯೊಡನೆ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೆ ಏನು ಬೇಕು ಎಂದು ಆಕೆಯನ್ನಾಗಲಿ ಆಕೆಯೊಡನೆ ಏಕೆ ಮಾತನಾಡುತ್ತಿದ್ದೀರಿ ಎಂದು ಯೇಸುವನ್ನಾಗಲಿ ಅವರು ಕೇಳಲಿಲ್ಲ. ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ನಾನು ಮಾಡಿದ್ದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಾರೆ, ಬಂದು ನೋಡಿ. ಅವರೇ ಅಭಿಷಿಕ್ತನಾದ ಲೋಕೋದ್ಧಾರಕ ಯಾಕಾಗಿರಬಾರದು ಎಂದು ಊರಿನ ಜನರನ್ನು ಕರೆದಳು. ಅವರು ಯೇಸುವಿನ ಬಳಿಗೆ ಬಂದರು. ಈ ಮಧ್ಯೆ ಶಿಷ್ಯರು, ಗುರುದೇವ, ಊಟ ಮಾಡಿ ಎಂದು ಯೇಸುವನ್ನು ಒತ್ತಾಯ ಮಾಡಿದರು. ಆಗ ಯೇಸು, ನಿಮಗೆ ತಿಳಿಯದಂತ ಆಹಾರ ನನ್ನಲ್ಲಿದೆ ಎಂದರು. ಶಿಷ್ಯರು ಯಾರಾದರೂ ಅವರಿಗೆ ತಿನ್ನಲು ತಂದು ಕೊಟ್ಟಿರಬಹುದೇ ಎಂದು ಮಾತನಾಡಿಕೊಂಡರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ತಿಂಡಿ ತೀರ್ಥ. ಇನ್ನು 4 ತಿಂಗಳು ಆದ ಮೇಲೆ ಸುಗ್ಗಿ ಬರುತ್ತದೆ ಎಂದು ನೀವು ಹೇಳುವುದಿಲ್ಲವೇ? ಇಗೋ, ಕಣ್ಣು ಹಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿ. ಕೊಯ್ದವನು ಈಗಾಗಲೇ ಕೂಲಿಯನ್ನು ಪಡೆಯುತ್ತಾನೆ. ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಿಗೆ ಸಂತೋಷ ಪಡುತ್ತಾರೆ. ಬಿತ್ತುವವನೊಬ್ಬ, ಕೊಯ್ಯುವವನಿನ್ನೊಬ್ಬ ಎಂಬ ನಾಣ್ಣುಡಿ ನಿಜವಾದುದು. ನೀವು ದುಡಿಯದ ಎಡೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ದುಡಿದವರು ಬೇರೆ, ಅವರ ದುಡಿಮೆಯ ಫಲ ಬರುವುದು ನಿಮ್ಮ ಪಾಲಿಗೆ ಎಂದು ಹೇಳಿದರು. ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಣ್ಣಂತೆ ಹೇಳಿದ ವ್ಯಕ್ತಿ ಎಂದು ಸಾರಿದ ಮಹಿಳೆಯ ಮಾತಿನಿಂದ ಸಮಾರ್ಯ ಊರಿನ ಹಲವು ಮಂದಿಗೆ ಯೇಸುವಿನಲ್ಲಿ ನಂಬಿಕೆ ಹುಟ್ಟಿತು. ಎಂದೇ ಆ ಊರಿನ ಜನರು ಯೇಸುವಿನ ಬಳಿಗೆ ಬಂದು ತಮ್ಮಲ್ಲಿಯೇ ತಂಗಬೇಕೆಂದು ಬೇಡಿಕೊಂಡರು. ಅಂತೆಯೇ ಯೇಸು ಅಲ್ಲಿ 2 ದಿನ ಉಳಿದರು. ಇನ್ನೂ ಅನೇಕರಿಗೆ ಯೇಸುವಿನ ಬೋಧನೆಯನ್ನು ಅವರ ಬಾಯಿಂದಲೇ ಕೇಳಿ ಅವರಲ್ಲಿ ನಂಬಿಕೆ ಮೂಡಿತು. ಆಗ ಅವರು ಆ ಮಹಿಳೆಗೆ, ನೀನು ಹೇಳಿದುದರಿಂದ ಮಾತ್ರವೇ ಈಗ ನಾವು ನಂಬುತ್ತಿಲ್ಲ, ನಾವೇ ಕಿವಿಯಾರೆ ಕೇಳಿ ನಂಬಿದ್ದೇವೆ. ಲೋಕೋದ್ಧಾರಕ ಇವರೇ ಎಂದು ನಮಗೀಗ ತಿಳಿಯಿತು ಎಂದರು. ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಭಾನುವಾರ ನಾವು ರೂಪಾಂತರದ ಕುರಿತು ಧ್ಯಾನ ಮಾಡಿದೆವು. ಅದರ ಹಿಂದಿನ ಭಾನುವಾರ ಯೇಸುವಿನ ಶೋಧನೆಗಳು. ಇವತ್ತು ಯೇಸು ಹೇಗೆ ನಿತ್ಯ ಜೀವವಾಗುತ್ತಾರೆ ಎಂಬುದಾಗಿ ಈ ಘಟನೆ ನಮಗೆ ತಿಳಿಸಿಕೊಡುತ್ತದೆ. ಈ ಘಟನೆಗಳು ಮೊದಲನೇ ವಾಚನದಲ್ಲಿ ನಾವು ಆ ಬಂಡೆಯಿಂದ ಪಾನ ಕೊಡುವುದನ್ನು ನೋಡ್ತೀವಿ. 2ನೇ ವಾಚನದಲ್ಲಿ ಪಾಪಿಗಳಿಗೆ ಪ್ರಾಣ ತ್ಯಾಗ ಮಾಡಿ ಯೇಸು ನಮಗೆ ಜೀವವನ್ನು ಕೊಡುವ ಒಂದು ಘಟನೆಯನ್ನು ಸಂತ ಪೌಲರು ನಮಗೆ ಹೇಳುತ್ತಾರೆ. ಹಾಗೆ 3ನೇ ವಾಚನದಲ್ಲಿ ಸಮಾರ್ಯದ ಮಹಿಳೆಗೆ ನಿತ್ಯ ಜೀವದೆಡೆಗೆ ಯೇಸು ಕರೆದೊಯ್ಯುತ್ತಾರೆ ಮತ್ತು ಶಿಷ್ಯರ ಪ್ರೇಷಿತರ ಸುವಾರ್ಥ ಕಾರ್ಯ ಏನು ಎಂಬುದಾಗಿ ಅವರಿಗೆ ಮನದಟ್ಟು ಮಾಡಿಕೊಡುತ್ತಾರೆ. ಸುವಾರ್ತೆ ಅವರ ಉಸಿರಾಗಬೇಕೆಂಬ ಸಂದೇಶವನ್ನು ಕೂಡ ಅವರು ಅವರಿಗೆ ನೀಡುತ್ತಾರೆ. ಆತ್ಮೀಯರೇ, ತಪಸ್ಸು ಕಾಲದಲ್ಲಿ ನಾವಿದ್ದೀವಿ. ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 10 ಯೇಸು ಹೇಳಿದ ಮಾತು, ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ನಾನು ಬಂದುದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಯೋಹಾನ 6:37, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದೇ ಇಲ್ಲ. ಯೋಹಾನ 7:37, ಬಾಯಾರಿದವನು ನನ್ನಲ್ಲಿ ಬರಲಿ, ನನ್ನಿಂದ ಕುಡಿಯಲಿ. ನನ್ನಿಂದ ಕುಡಿಯುವವನ ಹೃದಯದಲ್ಲಿ ಜೀವಜಲವು ಹೊನಲು ಹೊನಲಾಗಿ ಹರಿಯುವುದು. ಆ ಜೀವಜಲ ಪವಿತ್ರಾತ್ಮ. ಅದನ್ನೇ ಯೋಹಾನನ ಶುಭ ಸಂದೇಶ 14, 15, 16ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಯೋಹಾನನ ಶುಭ ಸಂದೇಶ ಈ ಅಧ್ಯಾಯ ಆದ ನಂತರದ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಯೇಸು ಹೇಳುತ್ತಾರೆ, ಪಿತನು ಜೀವಕ್ಕೆ ಸ್ವಯಂ ಮೂಲವಾಗಿರುವಂತೆ ಯೇಸುವನ್ನು, ಪುತ್ರನನ್ನು ಸ್ವಯಂ ಜೀವ ಮೂಲವಾಗಿ ಕರುಣಿಸಿದ್ದಾರೆ. ಅಂದರೆ ನಮಗೆ ಯೇಸು ಸ್ವಾಮಿ ನಿತ್ಯ ಜೀವವನ್ನು ಕೊಡುತ್ತಾರೆ. ಯೇಸು ಸ್ವಾಮಿಯಲ್ಲಿ ನಮಗೆ ಶಾಶ್ವತ ರಕ್ಷಣೆ ಇದೆ.
ಅದರಿಂದ ಬಹಳ ಸ್ಪಷ್ಟವಾದ ಸಂದೇಶ, ನಾವೆಲ್ಲರೂ ಆ ನಿತ್ಯ ಜೀವಕ್ಕಾಗಿ ಹಾತೊರೆಯಬೇಕು. ಆ ನಿತ್ಯ ಜೀವ ಪಡೆಯಬೇಕಾದರೆ ನಾವು ಪರಿಶುದ್ಧತೆಯಲ್ಲಿ ಬಾಳಬೇಕು. ದೇವರು ನಮಗೆ ಕೊಟ್ಟ ಸಂಸ್ಕಾರಗಳ ಪ್ರಕಾರ ಬಾಳಬೇಕು. 10 ಆಜ್ಞೆಗಳ ಪ್ರಕಾರ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇಂದಿನ ವಾಚನ ನಮಗೆ ಕರೆ ನೀಡುತ್ತಾ ಇದೆ. ನೋಡಿ, ಯೇಸು ಸ್ವಾಮಿಯ ಈ ಒಂದು ಘಟನೆ, ನಾನು ಈ ಘಟನೆಯನ್ನು ಮೊದಲು ತಗೊಳ್ತೀನಿ, ತದನಂತರ ನಾವು ವಾಪಸ್ ಧ್ಯಾನ ಮಾಡೋಣ. ಮೊದಲನೇ ವಾಚನ, ಎರಡನೇ ವಾಚನ. ಯೇಸು ಯಾವುದೇ ಒಂದು ಸಂಕೋಲೆಯ ಒಳಗಡೆ ಚಿಂತನೆ ಮಾಡುವ ದೇವರಲ್ಲ, ಪ್ರವಾದಿ ಅಲ್ಲ, ರಕ್ಷಕ ಅಲ್ಲ. ಈ ಗೋಸ್ ಬಿಯಾಂಡ್ ದ ಬಾರ್ಡರ್. ಯಾಕೆಂದ್ರೆ ಯಾವ ಯಹೂದ್ಯ ರಬ್ಬಿ ಸಮಾರ್ಯ ಊರಿಗೆ ಹೋಗ್ತಿರಲಿಲ್ಲ. ಹೋದ್ರೆ ತಾವು ಅಶುದ್ಧರಾಗ್ತಾರೆ. ಯೋಚನೆ ಮಾಡಿ, ತಾವು ಹೋದ್ರೆ ತಾವು ಅಶುದ್ಧರಾಗ್ತೀವಿ, ಶುದ್ಧೀಕರಣ ಸ್ಥಿತಿ ಮಾಡಬೇಕು. ಕಾರಣ ಏನೆಂದು ಅಶುದ್ಧರಾಗ್ತಾರೆ, ಪಾಪಿಗಳು ಅಶುದ್ಧರಾಗ್ತಾರೆ. ಯೇಸು ಪಾಪ ಮಾಡಲಿಲ್ಲ. ಯಾವ ಊರಿಗೆ ಯೇಸು ಹೋಗ್ತಾರೆ ಅವರು ಶುದ್ಧರಾಗ್ತಾರೆ. ಯಾವ ಮನಸ್ಸಿನೊಳಗಡೆ ಯೇಸು ಬರ್ತಾರೆ ಅವರು ಶುದ್ಧರಾಗ್ತಾರೆ. ಯಾವ ಪಾಪಿಯ ಜೀವನದಲ್ಲಿ ಯೇಸು ಬರ್ತಾರೆ ಅವರು ಶುದ್ಧರಾಗ್ತಾರೆ. ಅದಕ್ಕಾಗಿ ಯೇಸುವಿನ ಒಂದು ಸ್ಪರ್ಶ ನಮಗೆ ಬದಲಾವಣೆಯನ್ನೇ ಕೊಡುತ್ತೆ. ಯೇಸು ಹೋದ ಸ್ಥಳಗಳು ಆಶೀರ್ವಾದ, ಯೇಸು ಮುಟ್ಟಿದ ವ್ಯಕ್ತಿಯ ಆಶೀರ್ವಾದ. ಏಕೆಂದರೆ ಯೇಸುವೇ ದೇವರ ಆಶೀರ್ವಾದ. ಗೋದಲಿಯಲ್ಲಿ ಜನಿಸಿ ಬಂದ ಆಶೀರ್ವಾದ, ಶಿಲುಬೆಯಲ್ಲಿ ಮಡಿದ ಆಶೀರ್ವಾದ. ನೋಡಿ, ಎಂತ ಒಂದು ಒಳ್ಳೆಯ ಸಂದೇಶ ಇವತ್ತಿನ ಶುಭ ಸಂದೇಶ ನಮ್ಗೆ ಕೊಡ್ತಾ ಇದೆ. ಅವರು ಬಾವಿ ಕಟ್ಟೆ ಮೇಲೆ, ಯಾಕೋಬನ ಬಾವಿಯ ಕಟ್ಟೆಯ ಮೇಲೆ ಕುಳಿತಿದ್ರು. ಈ ಸಮಾರ್ಯದ ಮಹಿಳೆ ಇವಳು ನಮಗೆ ಇವತ್ತೊಂದು ಸಂಕೇತ. ಪಾಪ ಜೀವನದಲ್ಲಿ ಜೀವಿಸುತ್ತಿರುವವರಿಗೆ ಅಥವಾ ಪಾಪ ಸಂಕೋಲೆಯಲ್ಲಿ ಬಿದ್ದು ನಲುಗಿ ಸಿಲುಕಿ ಹೊರಗಡೆ ಬರಲಾಗದೆ ಹೊರಳಾಡುತ್ತಿರುವವರಿಗೆ ಈಕೆ ಒಂದು ಭರವಸೆ. ಅಂದ್ರೆ ನೀವು ಅಷ್ಟು ದೂರ ಹೋಗಿ ಬಿಟ್ಟಿದ್ದೀರಿ, ಇವಳು ಅಷ್ಟು ದೂರ ಹೋಗಿ ಬಿಟ್ಟಿದ್ದಾಳೆ ಪಾಪದ ಜೀವನದಲ್ಲಿ. ವಾಪಸ್ ಬರ್ಲಿಕ್ಕೆ ಯಾವ ದಾರಿಯೂ ಇಲ್ಲ. ಲೋಕ ಬಿಡ್ತಾ ಇಲ್ಲ, ಕುಟುಂಬ ಬಿಡ್ತಾ ಇಲ್ಲ, ಜನ ಬಿಡ್ತಾ ಇಲ್ಲ, ಸಮಾಜ ಬಿಡ್ತಾ ಇಲ್ಲ. ಆದ್ರೆ ಯೇಸು ಆ ಕುಟುಂಬ, ಸಮಾಜ ಮತ್ತು ಕುಟುಂಬದ ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಆಕೆಯನ್ನು ಆ ಸಂಕೋಲೆಯಿಂದ, ವ್ಯಭಿಚಾರದ ಸಂಕೋಲೆಯಿಂದ, ಅನೈತಿಕತೆ, ಅಶುದ್ಧತೆಯ ಸಂಕೋಲೆಯಿಂದ ಹೊರಗಡೆ ತರ್ತಾರೆ. ಇವತ್ತು ನಮ್ಮನ್ನು ಹೊರಗಡೆ ತರಲು ಶಕ್ತರು ದಯಾಮಯ ಪ್ರಭು ದೇವರು. ನಾವು ಹೊರಗಡೆ ಬರಬೇಕು. ಸಾಧ್ಯ ಇದೆನಾ? ಇದೆ. ನಮಗೆ ಮನಸ್ಸು ಬೇಕು. ನೋಡಿ, ಇವತ್ತು ಈ ತಪಸ್ಸು ಕಾಲ ಕೃಪೆ, ಅನುಗ್ರಹದ ಕಾಲ. ದೇವರು ಈ ವಾಚನದ ಮೂಲಕ ನಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ಅಲ್ಲಿ ಸಮಾರ್ಯದ ಮಹಿಳೆ ಬರ್ತಾಳೆ. ಬೆಳಿಗ್ಗೆ ಬರೋಲ್ಲ, ಸಾಯಂಕಾಲ ಬರೋಲ್ಲ. ಯೋಚನೆ ಮಾಡಿ, ಆಕೆ ಪಾಪಿಯಾದ್ದರಿಂದ ಜನರ ಮಾತುಗಳು ಕೇಳಲಾಗದಿದ್ರಿಂದ ಮಧ್ಯಾಹ್ನ ಉರಿ ಬಿಸಿಲು ಆ ಸಮಯದಲ್ಲಿ ಬರ್ತಾಳೆ. ಯಾರು ಆ ಸಮಯದಲ್ಲಿ ಬರೋಲ್ಲ ಅಂದ್ರೆ ಸಮಥಿಂಗ್ ರಾಂಗ್, ಅಲ್ಲಿ ಏನೋ ತಪ್ಪಿದೆ ಆಕೆಯಲ್ಲಿ. ಅದಕ್ಕಾಗಿ ಯೇಸು ಅಲ್ಲಿ ಕುಳಿತುಕೊಂಡಿದ್ದಾರೆ. ಈಕೆ ಕೊಡ ತಕೊಂಡು ಬಂದಿದ್ದಾಳೆ. ಈಕೆ ಯೋಚನೆ ಮಾಡಿರಲಿಲ್ಲ ಯೇಸು ಅಲ್ಲಿ ಇರ್ತಾರಂತೇಳಿ. ನಾವು ಕೂಡ ಅನೇಕ ಬಾರಿ ಯೋಚನೆ ಮಾಡಿರ್ಲಿಕ್ಕಿಲ್ಲ ಯೇಸು ನಮ್ಮನ್ನು ಸ್ಪರ್ಶಿಸ್ತಾರಂತೇಳಿ. ಇವತ್ತು ಎಷ್ಟೊಂದು ಭಾಗ್ಯವಂತರು ನಾವು. ಯೇಸು ನಮಗೆ ಕೊಟ್ಟ ಈ ಒಂದು ಜೀವನ ಮತ್ತು ಅವರ ಒಂದು ವರದಾನ, ರಕ್ಷಣೆ. ಆದ್ದರಿಂದ ಈ ರಕ್ಷಕ, ಆತನ ಕೆಲಸ ರಕ್ಷಿಸುವುದು, ಶಿಕ್ಷಿಸುವುದು ಅಲ್ಲ. ತಪಸ್ಸು ಕಾಲ ಶಿಕ್ಷೆಯ ಕಾಲ ಅಲ್ಲ, ರಕ್ಷೆಯ ಕಾಲ. ಅದರಿಂದ ಆಕೆ ಮಾತಾಡೋಲ್ಲ. ಆಕೆಗೆ ಗೊತ್ತಾಗದೆ ಈ ಸಮಯದಲ್ಲಿ ಯಾರು ಇರೋಲ್ಲ. ಯಾರು ಈತ? ಎಲ್ಲ ಇತರರು ಅಡಗಿಕೊಂಡಿದ್ದಾರೆ. ನಾನು ವ್ಯಭಿಚಾರಿ ಅಂತೇಳಿ ಹೇಳಿ ನನಗೆ ಕಲ್ಲೆಸೆಯಲು ಬಂದಿದ್ದಾರೆ. ಎಷ್ಟು ತಳಮಳಗೊಂಡಿರ್ಬಹುದು ಆಕೆ, ಎಷ್ಟು ಗೊಂಡಿದಿರಬಹುದು ಆಕೆ. ಬೈಬಲ್ ಹೇಳುತ್ತೆ, ಕಳವಳಗೊಳ್ಳಬೇಡ, ಹೆದರಬೇಡ, ಯಾಕೆಂದರೆ ನಾನು ನಿನ್ನೊಂದಿಗಿದ್ದೀನಿ. ಯೇಸು ಅಲ್ಲಿದ್ದಾರೆ. ಆಕೆ ಕೊಡ ಏನೋ ಸಿಕ್ಕಿಸಿ ಇನ್ನು ಬಾವಿಗೆ ಇಳಿಸಬೇಕು ಅನ್ನೋಷ್ಟರಲ್ಲಿ ಯೇಸು ಹೇಳ್ತಾ, ಕೊಡಿಯಲು ಕೊಂಚ ನೀರು ಕೊಡು. ನೋಡಿ, ನಿಜವಾಗಿ ದಾಹಗೊಂಡದ್ದು ಆ ಮಹಿಳೆ, ಯೇಸು ಅಲ್ಲ. ಆದ್ರೆ ಯೇಸು ಸಂವಾದ ಸ್ಟಾರ್ಟ್ ಮಾಡ್ತಾರೆ. ಎಮ್ಮಾವು ಗ್ರಾಮದಲ್ಲಿ ಯೇಸು ಸಂವಾದ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಅಲ್ಲ, ಬದಲಾಗಿ ಜನರ ಮಧ್ಯೆ, ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ, ಜನರೊಡನೆ ಬೆರೆಯುತ್ತಾ, ಜನರಿಗೆ ಸತ್ಯದ ಮಾರ್ಗವನ್ನು ಯೇಸು ತೋರಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಆತ್ಮವು, ಪ್ರತಿಯೊಂದು ವ್ಯಕ್ತಿಯೂ ಅವರಿಗೆ ಬಹಳ ಅಮೂಲ್ಯ. ನೀ ನನಗೆ ಅಮೂಲ್ಯನು. ಆಕೆ ಹೇಳ್ತಾಳೆ, ನೀವು ಯಹೂದ್ಯರು, ನಾನು ಸಮಾರ್ಯದವಳು.
ಏಕೆಂದರೆ ನಾನು ನಿಮಗೆ ನೀರು ಕೊಡ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಜಾತಿ, ಮತ, ಧರ್ಮ, ಭಾಷೆ ಇದೆಲ್ಲ ಪಕ್ಷಪಾತ. ನಾನು ಕೊಡಿ, ನೀವು ನಮಗೆ ಕೊಡಬಹುದು, ನಾನು ಕೊಡ್ಲಿಕ್ಕೆ ಆಗುದಿಲ್ಲ. ಹೊಕ್ಕು ಬಳಕೆ ಇರಲಿಲ್ಲ. ಈ ಸಮಾರ್ಯದವರು ಯಾರಂದ್ರೆ ಅಸ್ಸೀರಿಯಕ್ಕೆ ನೆಬೂಕದ್ನೆಸ್ಸರ ಯಹೂದ್ಯರನ್ನು ಕೊಂಡೋಗುವಾಗ ಯಹೂದ್ಯರ ಹುಡುಗಿಯರು ಅಸ್ಸೀರಿಯದವರನಿಗೆ ಮದುವೆಯಾಗಿ ಹುಟ್ಟಿದ ಮಕ್ಕಳೇ ಸಮಾರ್ಯದವರು. ಆ ಊರು ಬಹಿಷ್ಕಾರಗೊಂಡ ಊರು. ಆದರೆ ಯಾರು ಬಹಿಷ್ಕೃತ ಯೇಸುವಿಗೆ ಸ್ವೀಕೃತ, ಯಾರು ತಿರಸ್ಕೃತ ಯೇಸುವಿಗೆ ಸ್ವೀಕೃತ. ಆದ್ದರಿಂದ ಪಾಪಿಗಳಿಗೆ ಒಂದು ಭರವಸೆ ಯೇಸು ಆಗಿದ್ದಾರೆ. ನಿತ್ಯ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯುತ್ತಾರೆ. ಜೀವ ಜಲವನ್ನು ನಮಗೆ ಕೊಡ್ತಾರೆ. ಹೇಗೆ 23ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ಆತ ಒಳ್ಳೆಯ ಕುರುಬ ನಮಗಿರುವಾಗ ಭಯವಿಲ್ಲ. ಆತ ನಮ್ಮ ಕೇಡನ್ನು ನೋಡುವುದಿಲ್ಲ, ಪಾಪವನ್ನು ನೋಡುವುದಿಲ್ಲ, ಕ್ಷಮಿಸುತ್ತಾರೆ, ಪ್ರೀತಿಸುತ್ತಾರೆ. ಯೇಸು ಆಕೆಯನ್ನು ಪ್ರೀತಿಸಿದರು ಮತ್ತು ಹೇಳಿದರು, ನಿನ್ನಿಂದ ನೀರನ್ನು ಕುಡಿಯಲು ಕೇಳುವನು ಯಾರೆಂದು ಹರಿತಿದ್ದರೆ ನೀನೇ ಆತನಲ್ಲಿ ಕೇಳುತ್ತಿದ್ದೆ. ದೇವರ ವರದಾನ ಗೊತ್ತಿಲ್ಲ ನಿನಗೆ, ನಿನ್ನಲ್ಲಿ ಮಾತನಾಡುವವನು ಯಾರು ಗೊತ್ತಿಲ್ಲ. ಇವತ್ತು ಅನೇಕ ಬಾರಿ ನಮಗೆ ಯೇಸು ಯಾರಂತ ಗೊತ್ತಿಲ್ಲ, ವರದಾನ ಪವಿತ್ರಾತ್ಮ ಯಾವುದಂತ ಗೊತ್ತಿಲ್ಲ. ತದನಂತರ ಅವರೊಡನೆ ಮಾತುಕತೆ ನಡೀತಾ ಇದೆ. ಆವಾಗ ಆಕೆಗೆ ಯೇಸುವಿನ ಮಾತು ಮನವರಿಕೆ ಆಗುತ್ತೆ. ನೋಡಿ, ಇವತ್ತು ಶುಭ ಸಂದೇಶ ಮನವರಿಕೆ ಆದ್ರೆ ಮಾತ್ರ ಸಾಲದು, ಅದನ್ನು ನಾವು ಪಾಲಿಸಬೇಕು, ಜೀವಿಸಬೇಕು. ಸ್ನಾನಿಕ ಯೋಬನ ಸೆರೆಮನೆಯಲ್ಲಿರುವಾಗ ಸುವಾರ್ತೆ ಸಾರಿತು. ಇವನಿಗೆ ಮನವರಿಕೆ ಆಗ್ತಾ ಇತ್ತು. ಯಾರಿಗೆ? ಹೆರೋದನಿಗೆ. ಆದ್ರೆ ಹೆರೋದನಿಗೆ ತನ್ನ ಪಾಪ ಜೀವನವನ್ನು ಬಿಡಲಾಗ್ತಿರ್ಲಿಲ್ಲ. ಅವನು ಅದನ್ನು ಸ್ವೀಕರಿಸಲು ಆಗ್ತಿರಲಿಲ್ಲ. ಯಾಕಂದ್ರೆ ಅವನು ಅನೈತಿಕ ಜೀವನ ಜೀವಿಸ್ತಿದ್ದ. ಈಕೆಯು ಅನೈತಿಕ ಜೀವನದಲ್ಲಿದ್ದಾಳೆ. ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ಅಂತ ಜೀವ ಜಲ ಕೊಟ್ಬಿಡಿ, ಅಂದ್ರೆ ಆ ವರದಾನ ಕೊಡಿ, ಆ ಪವಿತ್ರಾತ್ಮ ಕೊಡಿ, ಆ ಪಾವಿತ್ರ್ಯತೆ ಕೊಡಿ, ಆ ಪರಿಶುದ್ಧತೆ ಕೊಡಿ. ಅವಾಗ ಯೇಸು ಹೇಳ್ತಾರೆ, ಹೋಗು, ನಿನ್ನ ಗಂಡನನ್ನು ಕರ್ಕೊಂಡು ಬಾ, ಕೊಡ್ತೀನಿ. ತಕ್ಷಣ ನೋಡಿ, ಯಾಕೆ ಮನಸ್ಸನ್ನ ಗಂಡನಿಲ್ಲ. ತಕ್ಷಣ ಯೇಸು ಹೇಳ್ತಾರೆ, ನೀನು ಗಂಡನಿಲ್ಲ ಅಂತ ಹೇಳಿದ್ದು ಸರಿ, ನೀನು ತಪ್ಪು ಮಾತಾಡಿಲ್ಲ. ನೋಡಿ, ಆಕೆ ತಪ್ಪಿತಸ್ಥಳು ಹೌದು, ಅಶುದ್ಧಳು ಹೌದು, ಅಥವಾ ಅನೈತಿಕತೆಯಲ್ಲಿ ಇದ್ರೂ ಯೇಸು ಆಕೆಯ ಮಾತಿನಲ್ಲೇ ಆಕೆಗೆ ಭರವಸೆ ಕೊಡ್ತಾರೆ. ನೀನು ತಪ್ಪು ಮಾತಾಡಿಲ್ಲ, ಕರೆಕ್ಟ್ ಹೇಳಿದ್ಯಾ ನೀನು. ಇಷ್ಟರ ತನಕ 5 ಮಂದಿ ಆದ್ರು, ಈಗ ಇರುವವನು 6ನೇ ಅವನು ಗಂಡನಲ್ಲ, ಅವರು ಗಂಡ ಆಗುವುದಿಲ್ಲ. ಅಂದರೆ ಅನೈತಿಕ ಜೀವನದಲ್ಲಿ ಜೀವಿಸುವವರು ನಿನ್ನ ಗಂಡಂದಿರಾಗುವುದಿಲ್ಲ. ಆ ಜೀವನ ಒಳ್ಳೆಯದಲ್ಲ. ಇವತ್ತು ಎಷ್ಟೋ ಮಂದಿ ಲೋಕದಲ್ಲಿ ಅನೈತಿಕತೆಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ, ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಇವತ್ತು ನಾವು ಉಪವಾಸ ಮಾಡಬೇಕು ಅಂದ್ರೆ ಇಂಥ ಚಿಂತನೆಗಳಿಂದ, ಇಂಥ ದುಷ್ಕೃತ್ಯಗಳಿಂದ ಹೊರಗಡೆ ಬರಬೇಕು. ದೇವರು ಕೊಟ್ಟದು ಸಂಸ್ಕಾರಗಳ ಮೂಲಕ ಪತಿ ಪತ್ನಿಯರನ್ನು ಒಂದಾಗುವಂತೆ. ಅಲ್ಲಿ ಬೇರೆಯವರಿಗೆ ಪ್ರವೇಶ ಇಲ್ಲ. ಅದು ಅಶುದ್ಧತೆ, ಅದು ಪಾಪ. ಯೇಸುವೆ ನಮ್ಮ ಆ ಪಾಪಗಳನ್ನು ಕ್ಷಮಿಸಿ ಅಂತೇಳಿ ನಾವು ಬೇಡೋಣ. ಆ ಮಹಿಳೆ ಏನ್ ಮಾಡ್ತಾಳೆ? ಆ ಮಹಿಳೆ ತದನಂತರ ಯೇಸುನೊಟ್ಟಿಗೆ ಮಾತಾಡ್ತಾಳೆ. ನೋಡಿ, ನೀವು ಹೇಳ್ತೀರಿ ಯಹೂದ್ಯರು ಆರಾಧನಾ ಸ್ಥಳ ಇಲ್ಲಿ. ಯೇಸು ಏನ್ ಹೇಳ್ತಾರೆ? ನಿಜವಾದ ಆರಾಧಕರು ಸತ್ಯದಲ್ಲೂ ಆತ್ಮದಲ್ಲೂ. ಸತ್ಯ ಯಾರು? ಯೇಸುವೇ ಸತ್ಯ, ದೇವರೇ ಸತ್ಯ, ಪರಮತ್ರಿತ್ವರೇ ಸತ್ಯ. ಸತ್ಯದಲ್ಲೂ ಹಾಗೂ ಆತ್ಮ, ಪವಿತ್ರಾತ್ಮ. ಇವತ್ತು ನಾವು ಪವಿತ್ರಾತ್ಮ ಮುಖಾಂತರ ದೇವರನ್ನು ಆರಾಧಿಸ್ತೀವಿ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಆರಾಧಿಸುವರು ಅವಾಗ ಕೇಳ್ತಾರೆ, ಲೋಕೋದ್ಧಾರಕ ಬರ್ತಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ, ಅದೆಲ್ಲ ಗೊತ್ತು. ಅವಾಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನೊಡನೆ ಮಾತನಾಡುವನು ಆತನೇ ನಾನು ಲೋಕೋದ್ಧಾರಕ. ನೋಡಿ, ಯೇಸು ಸ್ಪಷ್ಟವಾಗಿ ಆಕೆಗೆ ಪ್ರಕಟಪಡಿಸುತ್ತಾರೆ. ಆತ್ಮೀಯರೇ, ಆಕೆಗೆ ಮಾತ್ರವಲ್ಲ, ನನಗೂ ನಿಮಗೂ ಪ್ರಕಟಪಡಿಸುತ್ತಾರೆ. ತದನಂತರ ಆಕೆ ಕೊಡದಲ್ಲಿ ನೀರು ಕೊಂಡೋಗಲ್ಲ, ಜೀವಜಲದಿಂದ ತುಂಬಿ ಶಾಂತಿ ಸಮಾಧಾನ ಆಕೆಯದಾಯಿತು. ಪ್ರಭುವಿನ ಸ್ಪರ್ಶ ಆಕೆಗೆ ನೀಡಿತು ಹರ್ಷ. ಯೇಸು ಸ್ಪರ್ಶವಾಯಿತು. ಯೇಸು ಸ್ಪರ್ಶದಿ ಆನಂದವು, ಯೇಸು ಸ್ಪರ್ಶದಿ ಆರೋಗ್ಯವು, ಯೇಸು ಸ್ಪರ್ಶದಿ ಅಭಿಷೇಕವು, ಯೇಸು ಸ್ಪರ್ಶದಿ ಸಂಭ್ರಮವು. ಹೌದು, ಯೇಸು ಸ್ಪರ್ಶ ಆಕೆಗೆ ಸ್ಪರ್ಶವಾಯಿತು. ಊರಿಗೆ ಓಡಿ ಹೋದು, ಊರಿನ ಜನರಿಗೆಲ್ಲರಿಗೆ ಮನವರಿಕೆ ಮಾಡಿತು. ಆ ಊರಿನ ಜನರೆಲ್ಲರನ್ನು ಯೇಸು ಬಳಿಗೆ ಕರೆತಂದರು. ತದನಂತರ ಯೇಸು ಅವರ ಊರಿಗೆ ಹೋದರು. 2 ದಿನ ಊರಿನಲ್ಲಿ ತಂಗಿದ್ರು, ಸುವಾರ್ತೆ ಸಾರಿದ್ರು. ಆ ಊರನ್ನು ನಿತ್ಯ ಜೀವ ಅನುಭವಿಸುವಂತೆ ಅವರಿಗೂ ಸಂರಕ್ಷಣೆಯ ಸಂದೇಶವನ್ನು ಸಾರಿದರು. ಅದನ್ನೇ ಶಿಷ್ಯರಿಗೆ ಅವರು ಹೇಳ್ತಾ ಇದ್ದಾರೆ. ನೋಡ್ರಿ, ಏನು ಹೇಳ್ತಾ ಇದ್ದಾರೆ ಅವರು? ನೀವು ಊಟ ಮಾಡಿ. ಇವರು ಊಟ ತರಲಿಕ್ಕೆ ಹೋದವರು ಊಟ ಮಾಡಿ ಬಂದಿದ್ದಾರೆ, ಯೇಸುವಿಗೆ ಊಟ ತಗೊಂಡು ಬಂದಿದ್ದಾರೆ. ಹಾಗೂ ಯೇಸು ಹೇಳ್ತಾರೆ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ.
ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ತಿಂಡಿ ತೀರ್ಥ. ಆಮೇಲೆ ಅವರು ಹೇಳ್ತಾರೆ ನೋಡಿ, ಇಗೋ ಇನ್ನು ಕಣ್ಣು ಹಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲವನ್ನು ನೋಡಿ, ಕೊಯ್ದವನು ಈಗಾಗಲೇ ಕೂಲಿಯನ್ನು ಪಡೆಯುತ್ತಾನೆ. ಕೊಯ್ದವನಂದ್ರೆ ಸ್ವಾರ್ಥ ಸಾರಿದವನು, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಇಂಥ ಸ್ವಾರ್ಥ ಕಾರ್ಯ ಮಾಡುವವನು, ಒಳ್ಳೆಯದನ್ನು ಮಾಡುವವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಡುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಿಗೆ ಸಂತೋಷ ಪಡ್ತಾರೆ. ಬಿತ್ತುವವನೊಬ್ಬ, ಕೊಯ್ಯುವವನಿನ್ನೊಬ್ಬ ಎಂಬ ನಾಣ್ಣುಡಿ ನಿಜವಾದುದು. ನೀವು ದುಡಿಯದ ಎಡೆಯಲ್ಲಿ ಕೊಯ್ಲು ಮಾಡಲು ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ಕೇವಲ ಯಹೂದ್ಯರಿಗೆ ಮಾತ್ರವಲ್ಲ, ಸಮಾರ್ಯದವರಿಗೂ ಎಲ್ಲರಿಗೂ ಸ್ವಾರ್ಥ, ಜಗದೆಲ್ಲರಿಗೂ ಸ್ವಾರ್ಥ ಸಾರಿರಿ. ದುಡಿದವರು ಬೇರೆ, ಅವರ ದುಡಿಮೆಯ ಫಲ ಬರುವುದು ನಿಮ್ಮ ಪಾಲಿಗೆ ಎಂದು ಹೇಳಿದರು. ಅವರಿಗೆ ಸ್ಪಷ್ಟಪಡಿಸುತ್ತಾರೆ ನಿಮ್ಮ ಪ್ರೇಷಿತ ಕಾರ್ಯ ಏನು. ನಾವು ಸುಮ್ಮನೆ ನನ್ನೊಟ್ಟಿಗೆ ನೀವಿಲ್ಲ 11 ಮಂದಿ ಉಂಡಾಡಿ ತಿಂದು ಹೋಗ್ಲಿಕ್ಕೆ ಬದಲಾಗಿ ಇದನ್ನು ಗ್ರಹಿಸಿಕೊಳ್ಳಿ. ಎಂತ ಒಂದು ಶ್ರೇಷ್ಠ ಅದ್ಭುತ ಯೇಸು ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದೇವೆ, ಮೊದಲನೇ ವಾಚನದಲ್ಲಿ ಮೋಶೆ ವಿರುದ್ಧ ಜನ ಗೊಣಗಾಡುವಾಗ ಸರ್ವೇಶ್ವರನಿಗೆ ಮೋಶೆ ಮೊರೆ ಇಟ್ಟಾಗ ದೇವರು ಹೇಳ್ತಾರೆ, ಆ ಬೆತ್ತವನ್ನು, ನಿನ್ನಲ್ಲಿರುವ ಕೋಲನ್ನು ನೀನು ಬಂಡೆಗೆ ಹೊಡಿ. ಆ ಬಂಡೆಯಿಂದ ಪಾನವನ್ನು ಕೊಡ್ತಾರೆ. ಆ ಬಂಡೆಯಿಂದ ಅಂದ್ರೆ ಪಾನ, ಎಲ್ಲಿ ಇಲ್ಲದ ನೀರನ್ನು ದೇವರು ಕೊಡ್ತಾರೆ, ಜೀವಜಲವನ್ನು ಅವರಿಗೆ ಕೊಡ್ತಾರೆ. ಮತ್ತು ಆ ಸ್ಥಳಕ್ಕೆ ಮಾಸ್ಸ ಮತ್ತು ಮೆರೀಬಾ, ಅದಕ್ಕೆ ನೀವು ಇವತ್ತಿನ ಕೀರ್ತನೆಯಲ್ಲಿ ಆಲಿಸಿದ್ರಿ, ಆತನ ಕರೆಗೆ ಕಿವಿಗೊಟ್ಟರೆನಿತೋ ಉಳಿತು ನೀವಿಂದೆ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಅನೇಕ ಬಾರಿ ಅವರು ಏನ್ ಮಾಡಿದ್ರು, ದೇವರನ್ನು ಪರೀಕ್ಷಿಸಿದ್ರು, ಹೃದಯ ಕಲ್ಲಾಗಿರಿಸಿದ್ರು. ನಾವು ಹಾಗೆ ಮಾಡಬಾರ್ದು. ಅದಕ್ಕೆ ನಾವು ಪ್ರಭುವಿಗೆ ಸ್ತುತಿಗೀತೆ ಹಾಡಬೇಕು, ಪ್ರಭುವಿನ ಜೊತೆಗೆ ಜೀವಿಸಬೇಕು, ಪ್ರಭುವನ್ನು ಆರಾಧಿಸಬೇಕು, ಹಾಗೂ ಪ್ರಭುವಿನ ಜೊತೆಯಲ್ಲಿ ನಮ್ಮ ಬಾಳನ್ನು ಸಾಗಿಸಬೇಕು. ಹೇಗೆ ಅಲ್ಲಿ ದಾಹಗೊಂಡಾಗ ಅವರಿಗೆ ಜಲ ಕೊಟ್ಟರೋ, ಪಾಪದಲ್ಲಿ ಸೋತು ಹೋಗಿ ನಿರಾಶೆಗೊಂಡವರಿಗೆ ಜೀವ ಜಲವಾಗಿ ಯೇಸು ಬರುತ್ತಾರೆ. ಯೇಸು ದೇವರಿಂದ ಬಂದ ಜೀವಜಲ, ಯೇಸು ನಮ್ಮ ರಕ್ಷಕ. ಅದಕ್ಕಾಗಿ 2ನೇ ವಾಚನದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು, ನಮಗೆ ದಾನವಾಗಿ ದಯಪಾಲಿಸುವ ಪವಿತ್ರಾತ್ಮ ಅವರ ಮುಖಾಂತರ, ದೇವರ ವರದಾನ, ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಅಂದರೆ ಯಾಕೆ ಸುರಿಸಿದ್ದಾರೆ? ದೇವರ ಪ್ರೀತಿ ಅಮೋಘವಾದುದು, ಅಗಮ್ಯವಾದುದು. ದೇವರ ಪ್ರೀತಿ ದೇವರು ಹೇಗೆ ತೋರಿಸಿದ್ರು? ನಾವಿನ್ನು ಪಾಪಿಗಳಾಗಿರುವಾಗಲೇ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಅದನ್ನೇ ಆತ ಹೇಳ್ತಾ ಇದ್ದಾನೆ. ಇದರಿಂದ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿ, ಆ ಪ್ರೀತಿಯ ಸಂಕೇತ ಪ್ರಭು ಯೇಸು. ಆ ಪ್ರೀತಿಯನ್ನು ಯೇಸು ಸಮಾರ್ಯದ ಮಹಿಳೆಯೊಡನೆ ಹಂಚಿಕೊಂಡರು. ಆತ್ಮೀಯರೇ, ಈ ದಿನ ಆ ನಿತ್ಯ ಜೀವ ಜಲ ನಮಗೆ ಸಿಗಬೇಕು. ನಿತ್ಯ ಜೀವ ನಂಬಬೇಕು, ಜೀವ ಜಲ ನಂಬಬೇಕು. ನಮ್ಮ ಹಳೆಯ ಜೀವನ, ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಅನೇಕ ನಮ್ಮ ಈ ಒಂದು ದಿನಗಳಲ್ಲಿ ನಾವು ತ್ಯಾಗ ಮಾಡಿದ್ದೀವಿ. ಕೇವಲ ತ್ಯಾಗದಲ್ಲಿ ಅಲ್ಲ, ತ್ಯಾಗ ಪರಿವರ್ತನೆಯಲ್ಲಿ ಬದಲಾಗಲಿ, ದಾನ ಧರ್ಮ ಪರಿವರ್ತನೆಯಲ್ಲಿ ಬದಲಾಗಲಿ. ಹಾಗೆಯೇ ಉಪವಾಸ ಪ್ರಾರ್ಥನೆ ನಮ್ಮ ಪರಿವರ್ತನೆಯಲ್ಲಿ ಬದಲಾಗಲಿ. ಮತ್ತು ಹಳೆಯ ಜೀವನ ಬಿಟ್ಟು ಹೊಸ ಜೀವನ ಸಮಾರ್ಯ ಮಹಿಳೆಯಂತೆ ಕ್ರಿಸ್ತನಿಗೆ ನಮ್ಮ ಕಥೋಲಿಕ ವಿಶ್ವಾಸದಲ್ಲಿ ಸಾಕ್ಷಿಗಳಾಗಿ ಬಾಳಿ ನಾವು ನಿಜವಾದ ಪ್ರಭು ಕ್ರಿಸ್ತರ ದೀವಿಗೆಗಳಾಗಿ ಬೆಳಗೋಣ. ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಆಲಿಸೋಣ, ಒಳ್ಳೆಯದನ್ನು ನಾವು ಪಠಿಸೋಣ, ಬೋಧಿಸೋಣ. ಸರ್ವಶಕ್ತ ಕರುಣಾಳು ದೇವರು ಸಮಾರ್ಯ ಸ್ತ್ರೀಯನ್ನು ಮುಟ್ಟಿದವರು ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬಗಳನ್ನು ಸ್ಪರ್ಶಿಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಈ ದಿನ ನಿಮ್ಮ ಸ್ವಾರ್ಥೆಯನ್ನು ಆಲಿಸಿದ ನಾವು, ನಮ್ಮ ಈ ಜೀವನದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಎಷ್ಟೋ ಪಾಪಿಗಳು ಈ ಲೋಕದಲ್ಲಿ ಇದ್ದಾರೆ ಸ್ವಾಮಿ, ಅವರಿಗೆ ಹಿಂದೆ ಬರುವ ದಾರಿ ಗೊತ್ತಾಗ್ತಾ ಇಲ್ಲ. ನೀವು ದರ್ಶನವನ್ನು ನೀಡಿರಿ, ಸ್ಪರ್ಶಿಸಿರಿ. ವಿಶೇಷವಾಗಿ ಪಾಪ ನಿವೇದನೆ ಮೂಲಕ ಅವರು ನಿಮ್ಮೆಡೆಗೆ ಬರುವಂತೆ ಮಾಡಿರಿ. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ಇಲ್ಲ ಅಂತೇಳಿ ಜ್ಞಾನೋಕ್ತಿ 28:13 ಹೇಳ್ತಾ ಇದೆ. ಅದನ್ನು ಒಪ್ಪಿಕೊಂಡು ಬಿಟ್ಟರೆ ನಿಮ್ಮ ಕರುಣೆ ಸಿಗುತ್ತೆ. ನಿಮ್ಮ ಕರುಣೆ ಸಮಾರ್ಯ ಮಹಿಳೆಗೆ ಸಿಕ್ಕಿದ ಹಾಗೆ ಪ್ರತಿಯೊಬ್ಬರಿಗೂ ಸಿಗಲಿ. ಪಾಪದಿಂದ ಬಂದ ರೋಗಗಳು, ಶಾಪಗಳು, ವೇದನೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಎಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ. ಟಚ್, ಬ್ಲೆಸ್, ಹೀಲ್ ಫಾರ್ ಯುವರ್ ಗ್ಲೋರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಜೀವವುಳ್ಳ ತಂದೆಯೇ, ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ನಿಮ್ಮ ಈ ಸಂದೇಹ ನಮ್ಮ ಮೊಬೈಲ್ಗಳಲ್ಲಿ ಅಥವಾ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಮುಂದೆ ಮಾಡಿ, ಇತರರು ಇದರ ಪ್ರಯೋಜನವನ್ನು ಪಡೆಯಲಿ. ಆಮೇನ್.